ನಮಸ್ಕಾರ ವೀಕ್ಷಕರೇ. ಕರ್ನಾಟಕ ಆಯುರ್ವೇದ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಅರ್ಪಿಸುವ ಆರೋಗ್ಯ ಮಂಥನ ವಿಶೇಷ ವೈದ್ಯಕೀಯ ಸಂವಾದ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸೌಜನ್ಯ. ಈ ಹಿಂದಿನ ಸಂಚಿಕೆಗಳಲ್ಲಿ ಹಲವು ರೀತಿಯ ಕಾಯಿಲೆಗಳು ಹಾಗೂ ಅವುಗಳನ್ನು ಹೇಗೆ ಬಗೆಹರಿಸಿಕೊಳ್ಬೇಕು ಅನ್ನೋದರ ಬಗ್ಗೆ ಚರ್ಚೆಗಳನ್ನು ನೋಡಿದ್ವಿ. ಸೈನಸೈಟಿಸ್ ಅನ್ನೋದು ಒಂದು ಪ್ರತಿಯೊಬ್ಬರಲ್ಲೂ ಕಾಣತಕ್ಕಂತಹ ಒಂದು ಸಾಮಾನ್ಯವಾದ ಕಾಯಿಲೆ. ಈ ಕಾಯಿಲೆನ ಹೇಗೆ ಬಗೆಹರಿಸಿಕೊಳ್ಬೇಕು ಅನ್ನೋದರ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕೋಸ್ಕರ ಇವತ್ತು ನಮ್ಮೊಂದಿಗೆ ಕರ್ನಾಟಕ ಆಯುರ್ವೇದ ಮೆಡಿಕಲ್ ಕಾಲೇಜಿನ ಶಾಳಕ್ಯ ತಂತ್ರ ವಿಭಾಗದ ಅಸೋಸಿಯೇಟ್ ಪ್ರೊಫೆಸರ್ ಆದ ಡಾಕ್ಟರ್ ಸಂತೋಷ್ ಕುಮಾರ್ ಅವರು ಇದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಡಾಕ್ಟರ್ ಸ್ವಾಗತ. ಈ ಸೈನಸೈಟಿಸ್ ಅನ್ನುವಂಥದ್ದು ಒಂದು ಸಾಮಾನ್ಯವಾದ ಸಮಸ್ಯೆ. ಇದರಲ್ಲಿ ಸೈನಸ್ ಅಂದ್ರೆ ಏನು ಡಾಕ್ಟರ್? ಸೈನಸ್ ಅಂದರೆ ನಮ್ಮ ಶರೀರದ ಒಂದು ಭಾಗ. ಸೊ ಮುಖದ ಭಾಗದ ಮೂಳೆಯ ಒಳಗಿರುವಂಥ ಏರ್ ಫಿಲ್ಡ್ ಕ್ಯಾವಿಟೀಸ್ಗೆ ನಾವು ಸೈನಸ್ ಅಂತ ಕರಿತೇವೆ. ಸೊ ಇದು ಬಹಳ ಮುಖ್ಯ. ಸೊ ಇದರದ್ದು ಫಂಕ್ಷನ್ ಏನಂತೇಳಿ ನಾನು ಆಮೇಲೆ ಹೇಳ್ತೇನೆ. ಸೊ ಸೈನಸ್ ಅಂದರೆ ನಾನು ಇವಾಗಲೇ ಹೇಳಿದ ಹಾಗೆ ಗಾಳಿ ತುಂಬಿಕೊಂಡಿರುವಂಥ ಕ್ಯಾವಿಟೀಸ್. ಸೊ ಮೂಗಿನ ಇಕ್ಕೆಲಗಳಲ್ಲಿ, ಸೊ ಕಣ್ಣು ಮತ್ತು ಮೂಗಿನ ಹಿಂಭಾಗದಲ್ಲಿ 4 ಪೇರ್ ಅಂದರೆ 4 ಜೋಡಿ ಸೈನಸ್ಗಳಿವೆ. ಸೊ ಈ ಭಾಗದಲ್ಲಿ ಮ್ಯಾಕ್ಸಿಲರಿ ಸೈನಸ್ ಅಂತ ಕರಿತೇವೆ. ಸೊ ಮ್ಯಾಕ್ಸಿಲರಿ ಬೋನ್ ಇರುತ್ತೆ ಈ ಭಾಗದಲ್ಲಿ. ಸೊ ಅದರ ಒಳಗಿರುವಂಥ ಏರ್ ಫಿಲ್ಡ್ ಸ್ಪೇಸಿಗೆ ನಾವು ಮ್ಯಾಕ್ಸಿಲರಿ ಸೈನಸ್ ಅಂತ ಕರಿತೇವೆ. ಅದೇ ರೀತಿ ಈ ಕಣ್ಣಿನ ಮೇಲ್ಭಾಗದಲ್ಲಿ, ಹುಬ್ಬಿನ ಮೇಲ್ಭಾಗದಲ್ಲಿ ಫ್ರಾಂಟಲ್ ಸೈನಸ್ ಅಂತ ಇರುತ್ತೆ. ಸೊ ಆ ಕಣ್ಣಿನ ಹಿಂಭಾಗ ಮತ್ತು ಮೂಗಿನ ಹಿಂಭಾಗ, ಸೊ ಅದು ಸ್ವಲ್ಪ ಡೀಪ್ ಆಗಿ ಸಿಚುವೇಟ್ ಆಗಿರುತ್ತೆ. ಸೊ ಅಲ್ಲಿ ಎಥ್ಮಾಯ್ಡ್ ಮತ್ತು ಸ್ಪಿನಾಯ್ಡ್ ಅಂತ ಸೈನಸ್ ಇರುತ್ತೆ. ಸೊ ಒಟ್ಟಿಗೆ 4 ಜೋಡಿ, 2 ಕಡೆ ಮುಖದ 2 ಪಾರ್ಶ್ವದಲ್ಲಿ ಬಲಗಡೆ ಮತ್ತು ಎಡಗಡೆ 4 ಸೈನಸ್ ಇರುತ್ತೆ. ಸೊ ಈ ಸೈನಸ್ಗಳು ಅದರ ಗೋಡೆಯನ್ನು ಮ್ಯೂಕಸ್ ಮೆಂಬ್ರೇನ್ ಅನ್ನುವಂಥ ಒಂದು ಪದರ ಆವರಿಸ್ಕೊಂಡಿರುತ್ತೆ. ಸೊ ಈ ಮ್ಯೂಕಸ್ ಅನ್ನುವಂಥ ಒಂದು ದ್ರವವನ್ನು ಸ್ರವಿಸ್ತಾ ಇರುತ್ತೆ. ಸೊ ಈ ಸೈನಸ್ಗಳು ಮೂಗಿಗೆ ಕನೆಕ್ಟ್ ಆಗಿರುತ್ತೆ. ಸೈನಸ್ ಆಸ್ಟಿಯಾ ಅನ್ನುವಂಥ ಒಂದು ಓಪನಿಂಗ್ ಮುಖಾಂತರ ಈ ಸೈನಸ್ಗಳು ಮೂಗಿಗೆ ಕನೆಕ್ಟ್ ಆಗಿರುತ್ತೆ. ಈ ಓಪನಿಂಗ್ ತುಂಬ ಇಂಪಾರ್ಟೆಂಟ್. ಈ ಡಿಸೀಸ್ಗಳಲ್ಲಿ ಈ ಓಪನಿಂಗ್ ಬ್ಲಾಕ್ ಆಗಿ ಸೈನಸೈಟಿಸ್ ಆಗೋದು. ಸೊ ಈ ಕಲೆಕ್ಟ್ ಆದ ಮ್ಯೂಕಸ್ ಸೈನಸ್ಸಿಂದ ಮೂಗಿಗೆ ಬರುತ್ತೆ. ಈ ಸೈನಸ್ ಆಸ್ಟಿಯಾ ಅನ್ನುವಂಥ ಓಪನಿಂಗ್ ಮುಖಾಂತರ ಮೂಗಿಗೆ ಬಂದು ನಂತರ ಮೂಗಿನಲ್ಲಿ ಮ್ಯೂಕ್ಯೋಸಿಲಿಯರಿ ಮೆಕ್ಯಾನಿಸಮ್ ಅಂತ ಒಂದು ಫಂಕ್ಷನ್ ಇರುತ್ತೆ. ಅದರ ಮುಖಾಂತರ ಅದು ಗಂಟ್ಲಿಗೆ ನುಂಗಲ್ಪಡುತ್ತೆ. ಈ ಸೈನಸ್ಗಳ ಪ್ರಾಮುಖ್ಯತೆ ಏನು? ಅವುಗಳು ನಮ್ಮ ಶರೀರದಲ್ಲಿ ಯಾವ ರೀತಿಯ ಯಾವ ರೀತಿ ಹೆಲ್ಪ್ಫುಲ್ ಆಗಿರುತ್ತೆ? ನಾನು ಇವಾಗಲೇ ಹೇಳಿದಾಗೆ ಇದು ಗಾಳಿ ತುಂಬಿಕೊಂಡಿರುವಂಥ ಒಂದು ಕ್ಯಾವಿಟಿ ಜಾಗ. ಸೊ ಸ್ಕಲ್ ಬೋನ್ ಅಥವಾ ತಲೆಬುರುಡೆ ಅಂತ ಏನು ಹೇಳ್ತೀವಿ, ಈ ತಲೆಬುರುಡೆಗೆ ಹಗುರ ಭಾರವನ್ನು ಕಮ್ಮಿ ಮಾಡೋದಕ್ಕೆ ಇದು ಸಹಾಯ ಮಾಡುತ್ತೆ. ಅದರ ಜೊತೆಗೆ ಇನ್ನೊಂದು ಏರ್ ಕಂಡೀಷನಿಂಗ್ ಇಫೆಕ್ಟ್ ಅಂತ ಇರುತ್ತೆ. ಸೊ ನಾವು ಉಸಿರಾಡುವ ಗಾಳಿ ಶ್ವಾಸಕೋಶಕ್ಕೆ ಹೋಗುವುದಕ್ಕಿಂತ ಮೊದಲು ಅದು 0 ಡಿಗ್ರಿ ಇರ್ಬೋದು ಅಥವಾ sub-0 ಡಿಗ್ರಿ ಟೆಂಪ್ರೇಚರ್ ಇರ್ಬೋದು ಅಥವಾ 40 ಡಿಗ್ರಿ ಸೆಂಟಿಗ್ರೇಡ್ಗಿಂತ ಜಾಸ್ತಿ ಇರ್ಬೋದು ನಾವು ವಾಸಿಸುವ ವಾತಾವರಣಕ್ಕೆ ಅನುಗುಣವಾಗಿ. ಸೊ ಅದನ್ನು ನಮ್ಮ ಬಾಡಿ ಟೆಂಪರೇಚರ್ಗೆ ತರಿಸಿ ನಂತರ ಶ್ವಾಸಕೋಶಕ್ಕೆ ರವಾನಿಸುವಂಥ ಕೆಲಸವನ್ನು ಸೈನಸ್ ಮೂಗಿನ ಜೊತೆಗೆ ಮಾಡುತ್ತೆ. ಅದರ ಜೊತೆಗೆ ಕೆಲವೊಂದು ನೇಸಲ್ ವಾಯ್ಸ್ ಅಂತ ಹೇಳ್ತೇವೆ ನಾವು, ನೇಸಲ್ ಕಾನ್ಸನೆಂಟ್ಸ್ M, N. ಸೊ ಅಂಥ ಅಕ್ಷರಗಳನ್ನು ಉಚ್ಚರಿಸುವಲ್ಲಿ ಸಹ ಈ ಮೂಗು ಸಹಾಯ ಮಾಡುತ್ತೆ. ಈಗ ಸೈನಸ್ ಅಂದರೆ ಏನು ಅಂತ ಗೊತ್ತಾಯಿತು. ಸೈನಸೈಟಿಸ್ ಅಂದರೆ ಏನು ಡಾಕ್ಟರ್? ಸೊ ಸೈನಸ್ ಅಂದರೆ ಗೊತ್ತಾಯಿತು, ಇದು ನಮ್ಮ ಶರೀರದ ಭಾಗ. ಐಟಿಸ್ ಅಂದರೆ ಇನ್ಫ್ಲಮೇಷನ್, ಉರಿಯೂತ ಅಂತ ಹೇಳ್ಬೋದು. ನೀವು ಆಸ್ಟಿಯೋಆರ್ಥರೈಟಿಸ್ ಅಂತ ಹೇಳ್ತೇವೆ. ಎಲ್ಲ ಕಡೆ ಸಹ ಇನ್ಫ್ಲಮೇಷನ್, ಉರಿಯೂತ ಆಗುವುದಕ್ಕೆ ಐಟಿಸ್ ಅಂತ ಕರಿತೇವೆ. ಇಲ್ಲಿ ಸೈನಸೈಟಿಸ್ ಅಂದರೆ ನಾನು ಇವಾಗಲೇ ಹೇಳಿದ ಹಾಗೆ ಮ್ಯೂಕಸ್ ಮೆಂಬ್ರೇನ್ ಒಳಗಿನ ಆವರಣವನ್ನು, ಸೈನಸ್ ಕ್ಯಾವಿಟಿಯ ಒಳಗಿನ ಆವರಣವನ್ನು ಮ್ಯೂಕಸ್ ಮೆಂಬ್ರೇನ್ ಅನ್ನುವ ಪದರವು ಆವರಿಸಿರುತ್ತೆ. ಇದರ ಉರಿಯೂತಕ್ಕೆ ಸೈನಸೈಟಿಸ್ ಅಂತ ಕರಿತೇವೆ. ಸೊ ನಾನು ಇವಾಗಲೇ ಹೇಳಿದಾಗೆ 4 ಪೇರ್ ಸೈನಸಸ್ಗಳಿರುತ್ತಲ್ಲ, ಫ್ರಾಂಟಲ್ ಸೈನಸ್ ಇನ್ವಾಲ್ವ್ ಆದರೆ ಫ್ರಾಂಟಲ್ ಸೈನಸೈಟಿಸ್ ಅಂತ ಕರಿತೇವೆ. ಮ್ಯಾಕ್ಸಿಲರಿ ಸೈನಸ್ ಇನ್ವಾಲ್ವ್ ಆದರೆ ಮ್ಯಾಕ್ಸಿಲರಿ ಸೈನಸೈಟಿಸ್ ಅಂತ ಕರಿತೇವೆ. ಅದೇ ರೀತಿ ಇಥ್ಮಾಯ್ಡಲ್ ಸೈನಸೈಟಿಸ್, ಸ್ಪಿನಾಯ್ಡಲ್ ಸೈನಸೈಟಿಸ್ ಅಂತ ಕರಿತೇವೆ. ಕೆಲವೊಮ್ಮೆ ಒಂದಕ್ಕಿಂತ ಜಾಸ್ತಿ ಸೈನಸಸ್ ಇನ್ವಾಲ್ವ್ ಆದರೆ ಮಲ್ಟಿ ಸೈನಸೈಟಿಸ್ ಅಂತ ಕರಿತೇವೆ. ಅಥವಾ ಎಲ್ಲ ಸೈನಸ್ ಇನ್ವಾಲ್ವ್ ಆದರೆ ಅದಕ್ಕೆ ನಾವು ಪ್ಯಾನ್ ಸೈನಸೈಟಿಸ್ ಅಂತ ಕರಿತೇವೆ. ಈ ಸೈನಸೈಟಿಸ್ ಸಮಸ್ಯೆಗೆ ಕಾರಣಗಳು ಏನೆಲ್ಲ ಆಗುತ್ತವೆ ಅಂತ ಹೇಳ್ತೀರಾ? ಮುಖ್ಯವಾಗಿ ಮೂಗಿನ ಭಾಗದ ಇನ್ಫೆಕ್ಷನ್ಗಳು. ಸೊ ಮೂಗಿನಲ್ಲಿ ಯಾವುದೇ ಥರದ ಇನ್ಫೆಕ್ಷನ್ ಆದರೆ ಆ ಇನ್ಫೆಕ್ಷನ್ ನಾನು ಇವಾಗಲೇ ಹೇಳಿದಾಗೆ ಸೈನಸ್ ಆಸ್ಟಿಯಾ ಅನ್ನೋ ಓಪನಿಂಗ್ ಮುಖಾಂತರ ಸೈನಸ್ಸಿಗೆ ಸ್ಪ್ರೆಡ್ ಆಗಿ ಸೈನಸೈಟಿಸ್ ಆಗುವ ಸಾಧ್ಯತೆ ಇರುತ್ತೆ. ಇನ್ಫೆಕ್ಷನ್ಗಳಲ್ಲಿ ಸಹ ಮುಖ್ಯವಾಗಿ ವೈರಲ್ ಇನ್ಫೆಕ್ಷನ್, ರೈನೋ ವೈರಸ್ ತುಂಬ ಸಾಮಾನ್ಯ. ಅದೇ ರೀತಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ನಲ್ಲಿ ಸಹ ಸೈನಸೈಟಿಸ್ ಆಗ್ಬೋದು. ಬ್ಯಾಕ್ಟೀರಿಯಾಗಳು ಕಾಮನ್ಲಿ ಇನ್ವಾಲ್ವ್ಡ್ ಅಂತ ಹೇಳಿದರೆ ಯುಮೋಫಿಲಸ್ ಇನ್ಫ್ಲೂಯೆನ್ಸೆ, ಸೆಪ್ಟೋಕಾಕಸ್ ನ್ಯೂಮೋನಿಯೆ, ಈ ಥರದ ಬ್ಯಾಕ್ಟೀರಿಯಾಗಳು ಕಾಮನ್ ಆಗಿ ಇನ್ವಾಲ್ವ್ ಆಗುತ್ತೆ. ಅದೇ ರೀತಿ ಕಲುಷಿತ ನೀರಿನಲ್ಲಿ ಸ್ವಿಮ್ ಮಾಡೋದು, ಡೈವ್ ಮಾಡೋದು, ಅದರಿಂದ ಸಹ ಸೈನಸೈಟಿಸ್ ಸಮಸ್ಯೆ ಬರ್ಬೋದು. ಇನ್ನು ಮೂಗಿಗೆ ಸಂಬಂಧಪಟ್ಟ ಹಾಗೆ ಹೇಳಬೇಕಿದ್ರೆ
ಕೆಲವರಿಗೆ ಹುಟ್ಟಿನಿಂದಲೇ ಮೂಗಿನ ಸೆಪ್ಟಮ್, ಸೊ ಈ ಮೂಗಿನ ಮಧ್ಯಭಾಗದಲ್ಲಿರುವಂಥ ಗೋಡೆ ಸೆಪ್ಟಮ್ ಸೊಟ್ಟಗಿರುತ್ತೆ, ಡಿವಿಯೇಟೆಡ್ ನೇಸಲ್ ಸೆಪ್ಟಮ್ ಅಂತ ನಾವು ಕರಿತೇವೆ. ಸೊ ಈ ಥರ ಇದ್ದರೆ ಸಹ ಮೂಗು ಒಂದು ಕಡೆ ಕಟ್ಕೊಂಡು ಸೈನಸ್ ಆಸ್ಟಿಯಾ ಬ್ಲಾಕ್ ಆಗಿ ಅದರಿಂದ ಸೈನಸೈಟಿಸ್ ಬರೋ ಸಾಧ್ಯತೆ ಇರುತ್ತೆ. ಇನ್ನು ಕೆಲವರಿಗೆ ಮೂಗಿನ ದುರ್ಮಾಂಸ ಅಂತ ಹೇಳ್ತೇವೆ ನಾವು, ಅಂದರೆ ನೇಸಲ್ ಪಾಲಿಪ್ ಇರ್ಬೋದು ಅಥವಾ ಹೈಪರ್ಟ್ರೋಪಿಕ್ ಟರ್ಬಿನೇಟ್ ಇರ್ಬೋದು. ಅಂಥ ಕಂಡೀಷನಲ್ಲಿ ಸಹ ಮೂಗಿನ ಸೈನಸ್ ಆಸ್ಟಿಯಾ ಬ್ಲಾಕ್ ಆಗಿ ಈ ಸೈನಸ್ಗಳಲ್ಲಿ ದ್ರವ ಕಲೆಕ್ಷನ್ ಆಗಿ ಸೈನಸೈಟಿಸ್ ಆಗುವ ಸಾಧ್ಯತೆಗಳು ಇರುತ್ತವೆ. ಅದೇ ಥರ ಅಲರ್ಜಿ ಸಹ ಒಂದು ಮುಖ್ಯವಾದ ಕಾರಣ. ಸೊ ಯಾರಿಗಾದರೂ ಕೆಲವೊಂದು ವ್ಯಕ್ತಿಗಳು ಅಲರ್ಜಿಗೆ ಸೆನ್ಸಿಟಿವ್ ಇರ್ತಾರೆ. ಸೊ ಧೂಳು, ಹೊಗೆ, ವಿಶೇಷವಾಗಿ ಸಿಟಿ ಲೈಫಲ್ಲಿ ಎಕ್ಸ್ಪೋಸ್ ಆಗ್ತಾರೆ. ಸೊ ಅದರಲ್ಲಿ ಸಹ ಅಲರ್ಜಿಯಿಂದಾಗಿ ನೇಸಲ್ ಕಂಜೆಷನ್ ಆಗಿ ಈ ಕಂಜೆಷನ್ ಸೈನಸ್ಗೆ ಸ್ಪ್ರೆಡ್ ಆಗಿ ಸೈನಸೈಟಿಸ್ ಆಗುವ ಸಾಧ್ಯತೆಗಳಿರುತ್ತೆ. ಫೈನ್. ಈ ಸೈನಸೈಟಿಸ್ ಬಂದಾಗ ಯಾವ ರೀತಿಯ ಲೈಕ್ ನಾವು ಹೇಗೆ ಫೈಂಡ್ ಔಟ್ ಮಾಡ್ಬೋದು, ಇದು ಬರೋ ಮುಂಚೆ ಲೈಕ್ ಇದರಿಂದಾಗಿ ಎಫೆಕ್ಟ್ ಆಗಿದ್ದೇನೆ ಅಂತ ಹೇಳಿ ಇವುಗಳ ಲಕ್ಷಣಗಳು ಹೇಗೆ ನಾವು ತಿಳ್ಕೊಳ್ಬೋದು ಡಾಕ್ಟರ್? ಸೈನಸೈಟಿಸ್ ಅಲ್ಲಿ ಮುಖ್ಯವಾಗಿ ಬರುವುದಂದ್ರೆ ತಲೆನೋವು. ಸೊ ಈ ತಲೆನೋವು ವಿಶೇಷವಾಗಿರುತ್ತೆ, ಸ್ಪೆಸಿಫಿಕ್ ಆಗಿರುತ್ತೆ. ಈಗ ಮ್ಯಾಕ್ಸಿಲರಿ ಸೈನಸೈಟಿಸ್ ಆಗಿದ್ರೆ ಈ ಭಾಗದಲ್ಲಿ ನೋವಿರುತ್ತೆ. ಸೊ ಈ ಚೀಕ್ ಅಥವಾ ಕೆನ್ನೆ ಅಂತ ಏನು ಹೇಳ್ತೀವಿ, ಈ ಭಾಗದಲ್ಲಿ ನೋವಿರುತ್ತೆ. ಪೇಷಂಟ್ಗಳು ಯೂಶ್ವಲಿ ಅದು ಹಲ್ಲು ನೋವು ಅಂತೇಳಿ ಅಲ್ಲಿನ ವೈದ್ಯರ ಹತ್ರ ಹೋಗ್ತಾರೆ ಕನ್ಫ್ಯೂಸ್ ಆಗಿ, ENT ಡಾಕ್ಟರನ್ನು ಕನ್ಸಲ್ಟ್ ಮಾಡೋ ಬದಲು. ಅದೇ ರೀತಿ ಫ್ರಾಂಟಲ್ ಸೈನಸೈಟಿಸ್ ಆಗಿದ್ದರೆ ಅದನ್ನು ಆಫೀಸ್ ಹೆಡ್ಡೇಕ್ ಅಂತ ನಾವು ಕರಿತೇವೆ. ಯಾಕಂದರೆ ಅದು ಬೆಳಗ್ಗಿನ ಹೊತ್ತು ನಿಧಾನವಾಗಿ ಶುರು ಆಗ್ತಾ ಹೋಗಿ ಮಧ್ಯಾಹ್ನದ ಹೊತ್ತಿಗೆ ತುಂಬ ಜಾಸ್ತಿಯಾಗಿ ಸಂಜೆ ತನಕ ನಿಧಾನವಾಗಿ ಕಮ್ಮಿ ಆಗ್ತಾ ಬರುತ್ತೆ. ಸೊ ಹಾಗಾಗಿ ಫ್ರಾಂಟಲ್ ಸೈನಸೈಟಿಸನ್ನು ನಾವು ಆಫೀಸ್ ಹೆಡ್ಡೇಕ್ ಅಂತ ಕರಿತೇವೆ. ಅದೇ ರೀತಿ ಇಥಮಾಯ್ಡಲ್ ಸೈನಸೈಟಿಸ್ ಅಥವಾ ಸ್ಪಿನಾಯ್ಡಲ್ ಸೈನಸೈಟಿಸ್ ಇದ್ದರೆ ಅದರಲ್ಲಿ ಪೈನ್ ಸ್ವಲ್ಪ ಡೀಪ್ ಇರುತ್ತೆ, ತಲೆ ಒಳಗಡೆಯಿಂದ ಡೀಪ್ ಪೈನ್ ಬಂದಾಗ ಆಗ್ತದೆ. ಮತ್ತು ಅದರ ಜೊತೆ ಪೋಸ್ಟ್ ನೇಸಲ್ ಡ್ರಿಪ್ ಅಂತ ಹೇಳ್ತೇವೆ ನಾವು, ಅಂದರೆ ಮೂಗಿನ ಹಿಂಭಾಗದಿಂದ ದ್ರವ ರೂಪ ನಮ್ಮ ಗಂಟ್ಲಿಗೆ ಇಳಿತಾ ಇರ್ತದೆ. ಸೊ ಪೋಸ್ಟ್ ನೇಸಲ್ ಡ್ರಿಪ್ ಅಂತ ಕರಿತೇವೆ. ಇದರ ಜೊತೆಗೆ ಸೈನಸೈಟಿಸಲ್ಲಿ ಮೂಗಿನಿಂದ ಸ್ರಾವ ಆಗುವುದು, ಬಿಳಿ ಬಣ್ಣದ ದಪ್ಪ ಇರುವಂಥ ಬಿಳಿ ಅಥವಾ ಹಳದಿ ಅಥವಾ ಹಸಿರು ಬಣ್ಣದ ಸ್ರಾವ ಆಗ್ತಾ ಇರುತ್ತೆ, ಮೂಗು ಕಟ್ಕೊಳ್ಳೋದಿರುತ್ತೆ. ಕೆಲವರಿಗೆ ಕ್ರಾನಿಕ್ ಸೈನಸೈಟಿಸಲ್ಲಿ ಅಂದರೆ ದೀರ್ಘಕಾಲೀನ ಸೈನಸೈಟಿಸಲ್ಲಿ ಸ್ಮೆಲ್ ಸೆನ್ಸೇಷನ್ ಕಮ್ಮಿ ಆಗಿರ್ಬೋದು, ಸ್ಮೆಲ್ ಗೊತ್ತಾಗೋದಿಲ್ಲ ಅಂತ ಹೇಳ್ತಾರೆ. ಸೊ ಇದರ ಜೊತೆಗೆ ಇದು ಅಕ್ಯೂಟ್ ಸ್ಟೇಜಲ್ಲಿ ಆಗಿದ್ದರೆ, ಅಕ್ಯೂಟ್ ಆನ್ಸೆಟ್ ಇದ್ದರೆ ಶಾರೀರಿಕ ಲಕ್ಷಣಗಳಿರುತ್ತೆ. ಜ್ವರ ಇರ್ಬೋದು, ಮೈಕೈ ನೋವು ಇರ್ಬೋದು, ಅಥವಾ ಸುಸ್ತಾಗೋದಿರ್ಬೋದು, ಈ ಥರ ಶಾರೀರಿಕ ಲಕ್ಷಣಗಳು. ಅದರ ಜೊತೆಗೆ ಬಾಯಿ ರುಚಿ ಕಮ್ಮಿ ಆಗೋದು, ಈ ಥರ ಲಕ್ಷಣಗಳು ಸಹ ಇರುತ್ತವೆ. ಸೊ ತಲೆನೋವು ಅಂತ ಹೇಳಿದ್ರಿ, ಸೈನಸೈಟಿಸ್ ಅನ್ನುವಂಥದ್ದು ನಮಗೆ ತಲೆನೋವು ಮೈಗ್ರೇನ್ ರೂಪದಲ್ಲಿ ಕೂಡ ಬರುತ್ತೆ ಅಲ್ವಾ? ಸೊ ಮೈಗ್ರೇನ್ ಮತ್ತು ಸೈನಸೈಟಿಸ್ ಒಂದೇನಾ ಅಥವಾ ಅವುಗಳಿಗೆ ಲೈಕ್ ಬೇರೆ ಬೇರೆ ಲಕ್ಷಣಗಳೇನಾದರೂ ಇದೆಯಾ? ಇಲ್ಲ, ಮೈಗ್ರೇನ್ ಮತ್ತು ಸೈನಸೈಟಿಸ್ ತಲೆನೋವು ಬೇರೆ ಬೇರೆ. ಇದು ಡಯಾಗ್ನೋಸ್ ಮಾಡೋದು ಸಹ ಸುಲಭ, ತುಂಬ ಏನು ಕಷ್ಟ ಆಗೋದಿಲ್ಲ. ಸೈನಸೈಟಿಸ್ ಇಲ್ಲ ಆದರೆ ನಾನು ಇವಾಗಲೇ ಹೇಳಿದಾಗೆ ಯಾವ ಸೈನಸ್ ಇನ್ವಾಲ್ವ್ ಆಗಿದೆ ಆ ಭಾಗದಲ್ಲಿ ತಲೆನೋವಿರುತ್ತೆ, ಆ ಭಾಗದಲ್ಲಿ ನೋವಿರುತ್ತೆ. ಅದು ನಾವು ಎಕ್ಸಾಮಿನೇಷನ್ ಮಾಡುವಾಗ ಆ ಭಾಗವನ್ನು ಒತ್ತಿ ನೋಡ್ತೇವೆ, ನಾವು ಸೈನಸ್ ಟೆಂಡರ್ನೆಸ್ ಅಂತ ಹೇಳ್ತೇವೆ. ಸೊ ಈಗ ಮ್ಯಾಕ್ಸಿಲರಿ ಸೈನಸ್ ಆದರೆ ಈ ಭಾಗವನ್ನು ಒತ್ತಿ ನೋಡ್ತೇವೆ. ಸಪೋಸ್ ಪೇಷಂಟ್ ಪೈನ್ ಜಾಸ್ತಿ ಆಯಿತು ಅಂತ ಹೇಳಿದರೆ ಟೆಂಡರ್ನೆಸ್, ಲೋಕಲ್ ಟೆಂಡರ್ನೆಸ್ ಇದ್ದರೆ ಅದು ಸೈನಸೈಟಿಸ್ ಅಂತ ಲೆಕ್ಕ. ಅದೇ ರೀತಿ ಫ್ರಾಂಟಲ್ ಸೈನಸ್ ಆದರೆ ಈ ಭಾಗದಲ್ಲಿ ಒತ್ತಿ ನೋಡ್ತೇವೆ. ಅದೇ ರೀತಿ ಎಥಮಾಯ್ಡಲ್ ಸೈನಸೈಟಿಸ್ ಆದರೆ ನೋಸ್ ಇದ್ದು ರೂಟ್ ಈ ಭಾಗದಲ್ಲಿ ಒತ್ತಿ ನೋಡ್ತೇವೆ. ಆಗ ಟೆಂಡರ್ನೆಸ್ ಇತ್ತು ಅಂತ ಹೇಳಿದರೆ ಸೈನಸೈಟಿಸ್. ಸೊ ಮೈಗ್ರೇನ್ ಆದರೆ ವಿಶೇಷವಾಗಿ ಹೆಚ್ಚಿನವರಲ್ಲಿ ಅರ್ಧ ತಲೆನೋವು ಇರುತ್ತೆ. ಅದರ ಜೊತೆಗೆ ಪಲ್ಸಟೈಲ್ ಹೆಡ್ಡೇಕ್ ಅಂತ ಹೇಳ್ತೇವೆ. ಸೊ ಈ ಕಡೆ ವಿಶೇಷವಾಗಿ ಟೆಂಪೋರಲ್ ರೀಜನ್, ಈ ಕಡೆ ಪಲ್ಸಟೈಲ್ ಹೆಡ್ಡೇಕ್ ಅಂದರೆ ಪಟಪಟ ಅಂತ ಬಡ್ಕೊಳ್ಳುತ್ತೆ ಅಂತ ಹೇಳ್ತಾರೆ. ಮತ್ತು ಅದರ ಜೊತೆ ಮೈಗ್ರೇನಲ್ಲಿ ನ್ಯೂರಾಲಜಿಕಲ್ ಸಿಂಪ್ಟಮ್ಸ್ ಇರುತ್ತೆ. ಫೋಟೋಫೋಬಿಯಾ ಇರ್ಬೋದು ಅಥವಾ ಫೋನೋಫೋಬಿಯಾ ಇರ್ಬೋದು. ಫೋಟೋಫೋಬಿಯಾ ಅಂದರೆ ಎವರ್ಷನ್ ಟು ಲೈಟ್, ಬೆಳಕು ನೋಡಲಿಕ್ಕೆ ಕಷ್ಟ ಆಗುತ್ತೆ ಪೇಷಂಟ್ಗೆ, ಕತ್ಲೆ ಕೋಣೆಯಲ್ಲಿ ಇರಲಿಕ್ಕೆ ಬಯಸ್ತಾನೆ. ಅದೇ ರೀತಿ ಫೋನೋಫೋಬಿಯಾ ಅಂದರೆ ಅವನಿಗೆ ಶಬ್ದ ಕೇಳಿದರೆ ಕಿರಿಕಿರಿ ಆಗುತ್ತೆ. ಸೊ ಯಾರಾದರೂ ಮನೆಯಲ್ಲಿ ಗಟ್ಟಿ ಮಾತನಾಡಿದರೆ ಸಿಟ್ಟು ಬರುತ್ತೆ ಅವನಿಗೆ, ಇರಿಟೇಬಲ್ ಇರ್ತಾರೆ ಅವರು, ಕತ್ಲೆ ಕೋಣೆಯಲ್ಲಿ ಒಬ್ಬರೇ ಇರಲಿಕ್ಕೆ ಬಯಸ್ತಾರೆ. ಸೊ ಮತ್ತೊಂದು ಮೈಗ್ರೇನ್ದು ಕ್ಲಾಸಿಕಲ್ ಫೀಚರ್ ಅಂದರೆ ವಿಜುವಲ್ ಆರಾ. ಸೊ ದೃಷ್ಟಿಗೆ ಸಂಬಂಧಪಟ್ಟ ತೊಂದರೆಗಳು ಸಹ ಎಲ್ಲ ಮೈಗ್ರೇನಲ್ಲಿ ಇರಬೇಕಂತಿಲ್ಲ. ಕ್ಲಾಸಿಕಲ್ ಮೈಗ್ರೇನ್ ಅಂತ ನಾವು ಏನು ಹೇಳ್ತೇವೆ ಅದರಲ್ಲಿ ವಿಜುವಲ್ ಆರಾ ಸಹ ಇರುತ್ತೆ. ವಿಜುವಲ್ ಆರಾ ಅಂದರೆ ದೃಷ್ಟಿಗೆ ಸಂಬಂಧಪಟ್ಟ ಹಾಗೆ ನಕ್ಷತ್ರದ ಆಕೃತಿಯ ಆಬ್ಜೆಕ್ಟ್ ಕಣ್ಣಿನ ಮುಂದೆ ಓಡಾಡಿದಾಗ ಆಗೋದು, ಅಥವಾ ಕಣ್ಣು ಸ್ಕೋಟೋಮಾ ಬ್ಲ್ಯಾಕ್ ಸ್ಪಾಟ್ ಬಂದಾಗ ಆಗೋದು, ಆ ಥರ ಲಕ್ಷಣಗಳು ಮೈಗ್ರೇನಲ್ಲಿರುತ್ತೆ. ಡಾಕ್ಟರ್, ಈಗಾಗಲೇ ನೀವು ಸೈನಸೈಟಿಸ್ ಅಂದರೆ ಏನು, ಅವುಗಳಲ್ಲಿ ಬರುವಂತಹ ರೋಗಗಳ ಡಿಫ್ರೆನ್ಸ್ ಏನು ಅಂತ ಹೇಳಿದ್ರೆ, ಅದರಲ್ಲಿ ಬರುವಂತಹ ಮ್ಯಾಕ್ಸಿಲರಿ ಸೈನಸ್ ಮತ್ತು ಫ್ರಂಟಲ್ ಸೈನಸ್ಸಿಗಿರುವ ಡಿಫ್ರೆನ್ಸಸ್ ಏನು? ಈಗ ಮ್ಯಾಕ್ಸಿಲರಿ ಸೈನಸ್ ಅಂತ ಹೇಳುವಾಗ ಅದು ಇಲ್ಲಿ ಕೆನ್ನೆಯ ಮೇಲ್ಭಾಗದಲ್ಲಿ ಬರುವಂಥ ಪೇಯ್ನ್ ಅಂತ ಹೇಳಿದರೆ, ಆ ಪೇಯ್ನ್ ಬರುವಾಗ ಫುಲ್ ನಮಗೆ ಇಲ್ಲೆಲ್ಲ ಪೇಯ್ನ್ ಬರುತ್ತಾ ಅಥವಾ ಬಾಡಿ ಪೇಯ್ನ್ ಏನಾದರೂ ಜೊತೆಗಿರುತ್ತಾ? ಅಪ್ಪರ್ ಜಾಗೆ ರೇಡಿಯೇಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ನಾನು ಹೇಳಿದ್ದು ಅಪ್ಪರ್ ಮೋಲಾರ್ ಟೂತೇಕ್ ಅಂತ ಹೇಳಿ ಕನ್ಫ್ಯೂಸ್ ಮಾಡಿಕೊಂಡು ಡೆಂಟಿಸ್ಟ್ ಹತ್ರ ಹೋಗ್ತಾರೆ ಪೇಷಂಟ್ಗಳು. ಸೊ ಅದಕ್ಕೆ ನಾವು ಟೆಂಡರ್ನೆಸ್, ಸೊ ಆ ಟೆಸ್ಟ್ ಮಾಡೋದು ತುಂಬ ಇಂಪಾರ್ಟೆಂಟ್. ಸೊ ನಾವು ತಂಬಿಂದ ಆ ಭಾಗವನ್ನು ಒತ್ತಿ ನೋಡ್ತೇವೆ.
ನೋವಿದ್ರೆ ಅದು ಪೇಷಂಟ್ ವಿಡ್ರಾ ಮಾಡ್ತಾರೆ ಮುಖವನ್ನು. ತುಂಬ ನೋವಿದ್ರೆ, ಅಕ್ಯೂಟ್ ಪೈನ್ ಇದ್ರೆ ಅವ್ರು ವಿಡ್ರಾ ಮಾಡ್ತಾರೆ. ಅದರಲ್ಲೇ ಗೊತ್ತಾಗುತ್ತೆ, ಅದು ಆಬ್ಜೆಕ್ಟಿವ್ ಸೈನ್ ಅಂತ ಹೇಳ್ತೇವೆ ನಾವು. ಈ ಸೈನಸೈಟಿಸ್ಗೆ ಆಯುರ್ವೇದದ ದೃಷ್ಟಿಯಲ್ಲಿ ನಾವು ಏನಂತ ಹೇಳ್ಬೋದು? ಸೊ ಪ್ರತಿಶಾಯ ಅಂತೇಳಿ ನಮ್ಮಲ್ಲಿ ಒಂದು ವ್ಯಾಧಿ ಇದೆ, ಡಿಸೀಸ್ ಇದೆ. ಪ್ರತಿಶಾಯ ಅಂದರೆ ಆ್ಯಕ್ಚುಲಿ ರನ್ನಿಂಗ್ ನೋಸ್, ಪೀನಸ ಅಂತ ಸಹ ಕರಿತೇವೆ. ಸೊ ಈ ಪೀನಸದಿಂದ ಕಾಂಪ್ಲಿಕೇಶನ್ ಸೈನಸೈಟಿಸ್ ಅಂತ ಹೇಳ್ಬೋದು ನಾವು. ಸೊ ನಮ್ಮಲ್ಲಿ ಶಿರಶೂಲ ಸಹ ಹೇಳಿದ್ದಾರೆ. ಸೊ ವಿಶೇಷವಾಗಿ ಪಿತ್ತಜ ಮತ್ತು ಕಫಜ ಶಿರಶೂಲಕ್ಕೆ ಪ್ರತಿಶಾಯದಿಂದ ಬಂದಂಥ, ಉಲ್ಬಣಗೊಂಡು ಬಂದಂಥ ಪಿತ್ತ ಅಥವಾ ಕಫಜ ಶಿರಶೂಲ ಅಂತೇಳಿ ನಾವು ಆಯುರ್ವೇದದಲ್ಲಿ ಈ ಸೈನಸೈಟಿಸನ್ನು ಕರಿಬಹುದು. ಓಕೆ, ಆಯುರ್ವೇದ ದೃಷ್ಟಿಯಲ್ಲಿ ಹೇಳಿದ್ರಲ್ವಾ, ಇವುಗಳ ಚಿಕಿತ್ಸೆ ಹೇಗೆ ತಗೊಳ್ಬಹುದು ಅಂತ ಹೇಳ್ಬೋದಾ? ಸೈನಸೈಟಿಸ್ಗೆ ನಿಜ ಹೇಳ್ಬೇಕಂದ್ರೆ ಆಯುರ್ವೇದದಲ್ಲಿ ಬಹಳ ಉತ್ತಮ ಚಿಕಿತ್ಸೆ ಇದೆ. ಸೊ ಈಗ ತಲೆನೋವು ಬಂದ ಕೂಡಲೇ ಸೈನಸೈಟಿಸ್ ಆದರೆ ಪೇಷಂಟ್ಗೆ ಆಂಟಿಬಯೋಟಿಕ್ಸ್ ಮತ್ತು ಪೇನ್ ಕಿಲ್ಲರ್ಸ್ ಕೊಡ್ತಾರೆ. ಸೊ ಅದರಿಂದ 1-2 ದಿವಸದಲ್ಲಿ ನೋವು ಕಮ್ಮಿ ಆಗುತ್ತೆ, ಪೇಷಂಟ್ ವಿಲ್ ಬಿ ಹ್ಯಾಪಿ, ಗುಣ ಆಯಿತು ಅಂತ ಅಂದ್ಕೊಳ್ತಾರೆ. ಬಟ್ ಏನಂದರೆ ನಾನು ಇವಾಗಲೇ ಕಾರಣದಲ್ಲಿ ಹೇಳಿದ ಹಾಗೆ, ಸೊ ಈ ವ್ಯಕ್ತಿಗಳು ಪ್ರೋನ್ ಇರ್ತಾರೆ. ಸೊ ಸೈನಸೈಟಿಸ್ ಪದೇ ಪದೇ ಆಗಿ ಬರ್ತಾ ಇರುತ್ತೆ ಅವರಿಗೆ. ಒಂದು, ಅವರ ಮೂಗು ಸೊಟ್ಟಗಿರುತ್ತೆ, DNS ಅಂತ ಹೇಳಿದೆ, ಡಿವಿಯೇಟೆಡ್ ನೇಸಲ್ ಸೆಪ್ಟಮ್. ಸೊ ಮೂಗಿನ ಮಧ್ಯದ ಭಾಗದಲ್ಲಿರುವಂಥ ಗೋಡೆ ಸೊಟ್ಟಗಿರುತ್ತೆ. ಸೊಟ್ಟಗಿದ್ರೆ ಒಂದು ಮೂಗಿನ ಕುಹರ ಬ್ಲಾಕ್ ಆಗುತ್ತೆ. ಸೊ ಅದರಿಂದ ಆ ಕಡೆಯ ಸೈನಸ್ಗಳು ಬ್ಲಾಕ್ ಆಗಿ ಈ ಭಾಗದ, ಸೊ ಮೇ ಬಿ ಲೆಫ್ಟ್ ಸೈಡ್ ಅಂತ ಅಂದ್ಕೊಂಡ್ರೆ ಲೆಫ್ಟ್ ಮ್ಯಾಕ್ಸಿಲರಿ, ಲೆಫ್ಟ್ ಫ್ರಂಟಲ್, ಸೊ ಲೆಫ್ಟ್ ಗ್ರೂಪ್ ಆಫ್ ಇಥ್ಮಾಯ್ಡಲ್ ಮತ್ತೆ ಎಸ್ಪಿನಾಯ್ಡಲ್ ಸೈನಸೈಟಿಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ತಲೆನೋವು ಕೂಡ ಬರುವಂತ ಲೈಕ್ ಆವಾಗ ಅರ್ಧ ತಲೆನೋವು ಇರಬಹುದು, ಆವಾಗ ಮೈಗ್ರೇನ್ ಅಂತ ಹೇಳಿ ಕನ್ಫ್ಯೂಸ್ ಮಾಡ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಓಕೆ, ಫೈನ್. ಸೊ ಮೈಗ್ರೇನ್ ಮತ್ತು ಸೈನಸೈಟಿಸ್ ಗೆ ಜಸ್ಟ್ ಸ್ಲೈಟ್ ಡಿಫರೆನ್ಸಸ್ ಇರುತ್ತೆ. ಸೊ ಸೈನಸೈಟಿಸ್ ಅಲ್ಲಿ ಸೈನಸಸ್ ಇನ್ವಾಲ್ವ್ ಆಗಿರುತ್ತೆ. ಮೈಗ್ರೇನ್ ಈಸ್ ಅ ಟೈಪ್ ಆಫ್ ವ್ಯಾಸ್ಕುಲಾರ್ ಹೆಡ್ಏಕ್, ವ್ಯಾಸ್ಕುಲಾರ್ ರಕ್ತನಾಳಗಳಿಗೆ ಸಂಬಂಧಪಟ್ಟಂತ ತೊಂದರೆ. ಅದರ ಜೊತೆ ನ್ಯೂರೋಲಾಜಿಕಲ್ ಸಿಂಪ್ಟಮ್ಸ್, ನಾನು ಇವಾಗಲೇ ಹೇಳಿದಾಗೆ ಫೋಟೋಫೋಬಿಯಾ, ಫೋನೋಫೋಬಿಯಾ, ಆ ತರದ ಲಕ್ಷಣಗಳು ಇರುತ್ತೆ. ಈ ಫೋಟೋಫೋಬಿಯಾ, ಫೋನೋಫೋಬಿಯಾ ಅಂತ ಹೇಳಿದ್ರಲ್ಲ, ಸೊ ಅವುಗಳನ್ನ ನಾವು ಹೇಗೆ ಫೈಂಡ್ ಔಟ್ ಮಾಡ್ಬೋದು? ಲೈಕ್ ಇದರಿಂದಾಗಿ ನಮಗೆ ಸೈನಸೈಟಿಸ್ ಬಂದಿದೆ ಅಂತ ಹೇಳಿ ಅಲ್ಲ. ಈಗ ಫೋಟೋಫೋಬಿಯಾ, ಫೋನೋಫೋಬಿಯಾ ಇದು ಮೈಗ್ರೇನ್ನ ಲಕ್ಷಣ. ಸೊ ಈಗ ವ್ಯಕ್ತಿಗಳು ಬಂದು ಹೇಳ್ತಾರೆ ಬೆಳಕು ನೋಡ್ಲಿಕ್ಕೆ ಆಗುದಿಲ್ಲ, ಶಬ್ದ ಕೇಳಿದ್ರೆ ಕಿರಿಕಿರಿ ಆಗ್ತಾರೆ, ಅಥವಾ ನೀವು ಪೇಷಂಟ್ ಅನ್ನ ಎಕ್ಸಾಮ್ ಮಾಡುವಾಗ ಕಣ್ಣಿಗೆ ಲೈಟ್ ಬಿಟ್ಟಾಗ ತಲೆ ತಿರುಗಿಸ್ತಾರೆ. ಸೊ ಅದು ಇರುತ್ತೆ ಅವರಲ್ಲಿ, ಲೈಟ್ ನೋಡ್ಲಿಕ್ಕೆ ಆಗುದಿಲ್ಲ. ಲೈಟ್ ನೋಡಿದ ಕೂಡಲೇ ತಲೆನೋವು, ಟ್ರಿಗರಿಂಗ್ ಫ್ಯಾಕ್ಟರ್ ಅಂತ ಹೇಳ್ತೇವೆ ನಾವು. ಸೊ ಮೈಗ್ರೇನ್ ಅಲ್ಲಿ ಇನ್ನೊಂದು ವಿಶೇಷವಾಗಿ ಹೇಳ್ಬೇಕಂದ್ರೆ ಟ್ರಿಗರಿಂಗ್ ಫ್ಯಾಕ್ಟರ್ ಇರುತ್ತೆ. ಕೆಲವರಿಗೆ ಯಾವುದಾದ್ರೂ ಒಂದು ಫುಡ್ ಸ್ಟಫ್ ಇರ್ಬೋದು, ಕೆಲವರಿಗೆ ಹೊರಗಡೆ ತಂಪಾದ ಗಾಳಿಗೆ ಓಡಾಡಿದ್ರೆ ಇರ್ಬೋದು, ಹೆಚ್ಚಿನವರಿಗೆ ಈ ಜಂಕ್ ಫುಡ್ ತಿಂದ ಕೂಡಲೇ ಬರುತ್ತೆ. ವಿಶೇಷವಾಗಿ ಚಾಕ್ಲೇಟ್ ತಿಂದ ಕೂಡಲೇ ಹೆಡ್ಏಕ್ ವರ್ಸನ್ ಆಗುತ್ತೆ. ಆ ತರ ಇರುತ್ತೆ ಮೈಗ್ರೇನ್ ಅಲ್ಲಿ. ಈ ಸೈನಸೈಟಿಸ್ ಬರೋದಕ್ಕೆ ಏಜ್ ಲಿಮಿಟ್ ಏನಾದರೂ ಇದೆಯಾ? ಲೈಕ್ ಇಷ್ಟು ವರ್ಷದೊಳಗಿನವರಿಗೆ ಬರುತ್ತೆ, ಬರಲ್ಲ ಅಂತ ಏನಾದರೂ? ಏಜ್ ಲಿಮಿಟ್ ಅಂತ ಏನೂ ಇರೋದಿಲ್ಲ, ಯಾವ ವಯಸ್ಸಲ್ಲಿ ಸಹ ಬರ್ಬೋದು. ಬಟ್ ಕಂಪ್ಯಾರಿಟಿವ್ಲಿ ಸಣ್ಣ ಮಕ್ಕಳಲ್ಲಿ ಸ್ವಲ್ಪ ಇನ್ಸಿಡೆನ್ಸಸ್ ಕಮ್ಮಿ. ಸೊ ಮಧ್ಯವಯಸ್ಕರಲ್ಲಿ, ಯಂಗ್ ಏಜ್ ಮತ್ತೆ ಓಲ್ಡ್ ಏಜ್ ಪೀಪಲ್ ಅಲ್ಲಿ ಸಾಮಾನ್ಯವಾಗಿ ಎಲ್ಲರಲ್ಲೂ ಅವರ ಪ್ರೊಫೆಷನ್ಗೆ ಸಂಬಂಧಪಟ್ಟಿರುತ್ತೆ. ನಾನು ಈ ಕಾರಣ ಹೇಳುವಾಗ, ಈ ಕಾಯಿಲೆಗೆ ಕಾರಣ ಹೇಳುವಾಗ ಒಂದು ಮರೆತು ಬಿಟ್ಟೆ. ಸೊ ಏರ್ ಕಂಡೀಷನ್ ರೂಮಲ್ಲಿ ಕೆಲಸ ಮಾಡುವಂಥವ್ರಿಗೂ ಈ ಸೈನಸ್ ಸಮಸ್ಯೆ ತುಂಬ ಸಾಮಾನ್ಯ. ಓಕೆ, ಫೈನ್. ಈಗ ನಾವು ಸೈನಸೈಟಿಸ್ಗೆ ಆಯುರ್ವೇದ ಇದರಲ್ಲಿ ನಾವು ಮದ್ದು ಮತ್ತೆ ಪರಿಹಾರ ಮಾಡ್ಕೊಳ್ಳೋದಾದ್ರೆ ಯಾವ ರೀತಿಯಲ್ಲಿ ನಾವು ಮಾಡ್ಕೊಳ್ಬೋದು ಅದನ್ನ ಅಂತೇಳಿ? ನಮ್ಮ ಆಯುರ್ವೇದದಲ್ಲಿ ಓರಲಿ ನೀಡುವಂಥ ಔಷಧಗಳ ಜೊತೆಗೆ ನಮ್ಮಲ್ಲಿ ಕೆಲವು ವಿಶೇಷವಾದ ಸ್ಥಾನಿಕ ಚಿಕಿತ್ಸೆಗಳಿದೆ. ನಸ್ಯ ಅಂತೇಳಿ ಒಂದು ಟ್ರೀಟ್ಮೆಂಟ್ ಮಾಡ್ತೇವೆ ನಾವು. ನಸ್ಯ ಅಂದರೆ ಮೂಗಿಗೆ ಔಷಧ ದ್ರವ್ಯಗಳನ್ನು ಹಾಕೋದು. ಅದೇ ಥರ ಲೇಪ ಚಿಕಿತ್ಸೆ ಅಂತ ಇದೆ. ಸೊ ಔಷಧದ ಲೇಪಗಳನ್ನು ಪೇಸ್ಟ್ ಮಾಡಿಕೊಂಡು ಅದನ್ನು ಮುಖದ ಭಾಗಕ್ಕೆ ಹಚ್ಚುವುದು ಲೇಪ ಚಿಕಿತ್ಸೆ. ಅದೇ ಥರ ಶಿರೋಅಭ್ಯಂಗ, ಶಿರಕ್ಕೆ ಎಣ್ಣೆಯನ್ನು ಹಚ್ಚುವುದು, ಶಿರೋದಾರ, ಸೊ ದಾರದ ರೂಪದಲ್ಲಿ ತಲೆಗೆ ಔಷಧ ದ್ರವ್ಯಗಳನ್ನು ಹಾಕುವುದು. ಸೊ ಈ ಥರ ನಮ್ಮಲ್ಲಿ ಸ್ಥಾನಿಕ ಚಿಕಿತ್ಸೆಗಳಿದೆ ತುಂಬ. ಸೊ ಈ ಚಿಕಿತ್ಸೆಗಳ ಮುಖಾಂತರ ಮತ್ತು ಹೊಟ್ಟೆಗೆ ಸಹ ಕೊಡ್ತೇವೆ ಔಷಧಿ, ಟ್ಯಾಬ್ಲೆಟ್ ಇರ್ಬೋದು ಅಥವಾ ಕಷಾಯ. ನಮ್ಮಲ್ಲಿ ಉತ್ತಮ ಕಷಾಯಗಳಿದೆ ತಲೆನೋವಿಗೆ. ಅದೇ ಥರ ಕೆಲವೊಂದು ಅಲರ್ಜಿಕ್ ರೈನೈಟಿಸಿಂದ ಬರುವಂಥ ತಲೆನೋವಿಗೆ ನಾವು ಕೆಲವೊಂದು ಲೇಹಗಳು ಸಹ ಬರುತ್ತೆ. ಸೊ ಅದು ಇಮ್ಯುನಿಟಿಯನ್ನು ಹೆಚ್ಚು ಮಾಡೋ ಉದ್ದೇಶದಿಂದ ಕೊಡ್ತೇವೆ ನಾವು. ಸೊ ನಮ್ಮ ಉದ್ದೇಶ ಈ ಕಾಯಿಲೆಯನ್ನು ಬುಡದಿಂದ ಚಿಕಿತ್ಸೆ ಮಾಡೋದು. ಸೊ ಅವರು ಪ್ರೋನ್ ಇರ್ತಾರೆ, ಒಂದು ಅಲರ್ಜಿಗೆ ಪ್ರೋನ್ ಇರ್ತಾರೆ, ಇಲ್ಲಾಂದ್ರೆ ರಿಪೀಟೆಡ್ ಇನ್ಫೆಕ್ಷನ್ ಆಗ್ತಾ ಇರ್ತದೆ, ಅಂದ್ರೆ ಅವರಲ್ಲಿ ರೋಗ ನಿರೋಧಕ ಶಕ್ತಿ ಕಮ್ಮಿ ಇರುತ್ತೆ. ಸೊ ನಮ್ಮ ಮೂಲ ಉದ್ದೇಶ ಅವನ ಶರೀರವನ್ನ ಆ ರೋಗಾಣು ಅಥವಾ ಅಲರ್ಜೆಂಟ್ ಎಗೇನ್ಸ್ಟ್ ಫೈಟ್ ಮಾಡಲಿಕ್ಕೆ ಸಶಕ್ತ ಮಾಡೋದು. ಸೊ ಅದಕ್ಕೋಸ್ಕರ ನಾವು ಚಿಕಿತ್ಸೆಯನ್ನು ನೀಡ್ತೇವೆ. ಓಕೆ ಡಾಕ್ಟರ್, ಈ ಆಯುರ್ವೇದ ರೀತಿಯಲ್ಲಿ ನಾವು ಮದ್ದು ಮಾಡ್ಕೊಳ್ಳೋದಿದ್ರೆ ಅದಕ್ಕೆ ಇಂತಿಷ್ಟು ಟೈಮ್ ಬೇಕು, ಕಾಲಾವಕಾಶ ಬೇಕು ಅಂತ ಏನಾದರೂ ಇದೆಯಾ?
ಅದು ಹೇಳಲಿಕ್ಕೆ ಆಗೋದಿಲ್ಲ. ಅಂದರೆ ಕೆಲವೊಂದು ಪೇಷಂಟ್ಗೆ ನೀವು ಒಂದು ತಿಂಗಳು 2 ತಿಂಗಳು ಆಯುರ್ವೇದ ಔಷಧದಲ್ಲಿ ಸಂಪೂರ್ಣ ಗುಣಮುಖ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಂತ ಸಂಪೂರ್ಣ ಗುಣಮುಖ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಕೆಲವೊಮ್ಮೆ 1 ವರ್ಷ 2 ವರ್ಷ ಇರೋದಿಲ್ಲ, ಮತ್ತೆ ಪುನಃ 3 ವರ್ಷ ಬಿಟ್ಟು ಅವರಿಗೆ ಬರುವ ಸಾಧ್ಯತೆಗಳು ಇರುತ್ತೆ. ಸೊ ಮತ್ತೆ ಪುನಃ ಅವರು 1-2 ತಿಂಗಳು 3 ತಿಂಗಳು ಚಿಕಿತ್ಸೆ ತಗೊಳ್ಳೋದ್ರಿಂದ ಅವರಿಗೆ ಖಂಡಿತ ಸಹಾಯ ಆಗುತ್ತೆ. ಈ ನಸ್ಯ ಅಂತ ಹೇಳಿದ್ರಲ್ಲ ಡಾಕ್ಟರ್, ಇದು ಲೈಕ್ ನಸ್ಯ ಅಂದ್ರೆ ಏನು, ಲೈಕ್ ಅದನ್ನ ನೀವು ಹೇಗೆ ಚಿಕಿತ್ಸೆಯಲ್ಲಿ ಉಪಯೋಗ ಪಡಿಸ್ಕೊಳ್ತೀರಾ ಅಂತ ಹೇಳ್ಬೋದಾ? ನಸ್ಯ ಅಂದ್ರೆ ಬೈ ಡೆಫಿನೇಷನ್ ಮೂಗಿಗೆ ಹಾಕುವಂತ ಔಷಧಗಳು. ಸೊ ನಮ್ಮ ಶಾಸ್ತ್ರದಲ್ಲಿ ವಿಶೇಷವಾಗಿ ಊರ್ಧ್ವಜತೃ, ನೆಕ್ ಮತ್ತೆ ಹೆಡ್ ಅಂತ ಹೇಳ್ತೀವಿ, ಈ ಭಾಗದ ಕಾಯಿಲೆಗಳಿಗೆ ವಿಶೇಷವಾಗಿ ನಸ್ಯ ಕರ್ಮವನ್ನ ಟ್ರೀಟ್ಮೆಂಟ್ ಅಂತ ಹೇಳಿದ್ದಾರೆ. ಈ ಪಂಚಕರ್ಮಗಳು ಅಂತ ಹೇಳ್ತೇವಲ್ಲ, ಪಂಚಕರ್ಮಗಳಲ್ಲಿ ಶೋಧನ ಚಿಕಿತ್ಸೆ ಪಂಚಶೋಧನ ಚಿಕಿತ್ಸೆಗಳಲ್ಲಿ ನಸ್ಯ ಕೂಡ ಒಂದು. ಸೊ ಇದರಲ್ಲಿ ಮುಖ್ಯವಾಗಿ ನಾವು ಮರ್ಷನಸ್ಯ ಪ್ರತಿಮರ್ಷನಸ್ಯ ಅಂತಿರುತ್ತೆ. ಮರ್ಷನಸ್ಯ ಅಂದರೆ ಅದು ಕ್ಲಾಸಿಕಲ್ ನಸ್ಯ. ಸೊ ಇದರಲ್ಲಿ ನಾವು ಮೂಗಿನ ಭಾಗಕ್ಕೆ, ಮೂಗಿನ ಸುತ್ತ ಈ ಸೈನಸ್ಗಳಿರುವಂಥ ಭಾಗಕ್ಕೆ ಎಣ್ಣೆಯಿಂದ ಮಸಾಜ್ ಮಾಡಿ ಅದರ ನಂತರ ಸ್ವೇದನ. ಸೊ ಸ್ವೇದನ ಇದು ಪೂರ್ವಕರ್ಮ. ಪಂಚಕರ್ಮದ ಪ್ರಕಾರ ಹೋಗುದಾದ್ರೆ ಪೂರ್ವಕರ್ಮ ಅಂತೇಳಿ ಸ್ನೇಹನ ಮಾಡ್ತೇವೆ, ಅಂದರೆ ಅಭ್ಯಂಗ ಮಾಡ್ತೇವೆ ಎಣ್ಣೆಯಿಂದ. ಅದರ ನಂತರ ಸ್ವೇದನ ಅಂದರೆ ಈಗ ನಾವು ಸ್ಟೀಮ್ ಕೊಡ್ತೇವೆ. ಸ್ಟೀಮ್ ಕೊಟ್ಟು ಅದರ ನಂತರ ಮೂಗಿನ ಹೊಳ್ಳೆಗೆ 2 ಹೊಳ್ಳೆಗೆ ಔಷಧ ದ್ರವ್ಯಗಳನ್ನು ಹಾಕ್ತೇವೆ. ಅದು ತೈಲ ಇರ್ಬೋದು, ಎಣ್ಣೆ ಇರ್ಬೋದು, ಅಥವಾ ಸ್ವರಸ ಇರ್ಬೋದು, ಕಷಾಯ ಇರ್ಬೋದು. ಕೆಲವೊಂದು ಕಂಡೀಷನಲ್ಲಿ ಔಷಧದ ಪೌಡರ್ಗಳನ್ನು ಸಹ ನಾವು ಹಾಕ್ತೇವೆ. ಡಾಕ್ಟರ್, ಈ ಸೈನಸೈಟಿಸ್ ಅನ್ನುವಂಥ ಒಂದು ಡಿಸೀಸ್ ಬಂದಮೇಲೆ, ಈ ಕಾಯಿಲೆ ಬಂದ ಮೇಲೆ ಇದಕ್ಕೆ ಚಿಕಿತ್ಸೆ ತಗೊಳ್ಳುವ ಟೈಮಲ್ಲಿ ಇಂಥ ಪಥ್ಯಗಳು ಅಪಥ್ಯಗಳು ಅಂತ ಏನಾದರೂ ಇದೆಯಾ? ವಿಶೇಷವಾಗಿ ಆಯುರ್ವೇದದಲ್ಲಿ ಪಥ್ಯ ಪರಿಪಾಲನೆ ಮಾಡೋದು ತುಂಬ ಅವಶ್ಯಕ. ಸೊ ಪಥ್ಯ ಫಾಲೋ ಮಾಡಲಿಲ್ಲ ಅಂದರೆ ಔಷಧ ಉಪಯೋಗ ಆಗುವುದಿಲ್ಲ ಅಂತಲೇ ಹೇಳಿದ್ದಾರೆ ನಮ್ಮ ಶಾಸ್ತ್ರದಲ್ಲಿ. ಸೊ ಹಾಗಾಗಿ ಪಥ್ಯವನ್ನು ಫಾಲೋ ಮಾಡೋದು ಸಹ ತುಂಬ ಇಂಪಾರ್ಟೆಂಟ್. ಸೊ ಈ ಶಿರೋರೋಗ ಸೈನಸೈಟಿಸಲ್ಲಿ ಮುಖ್ಯವಾಗಿ ಅನುಸರಿಸಬೇಕಾದ ಪಥ್ಯ ಅಂತ ಹೇಳಿದರೆ ಅಕ್ಕಿ, ಷಷ್ಟಿಕಶಾಲಿ ಅಂತ ಹೇಳ್ತೇವೆ ನಾವು. ಷಷ್ಟಿಕಶಾಲಿ ಅಂದರೆ ನವರ ಅಕ್ಕಿ ಅಂತ ಹೇಳ್ತಾರೆ, ಅದು ಕೆಂಪು ಅಕ್ಕಿ. ಸೊ ಆ ಅಕ್ಕಿ, ಗೋಧಿ, ಮತ್ತು ಹುರುಳಿ, ಮತ್ತು ದಾಳಿಂಬೆ, ಮತ್ತು ತರಕಾರಿಗಳಲ್ಲಿ ಹೇಳ್ಬೇಕಿದ್ರೆ ನುಗ್ಗೆ ಸೊಪ್ಪು ಇರ್ಬೋದು, ನುಗ್ಗೆ ಕೋಡಿ ಇರ್ಬೋದು, ಮತ್ತು ಹಾಲು, ತುಪ್ಪ, ಬೆಲ್ಲ, ಇವೆಲ್ಲ ಪಥ್ಯ. ಓಕೆ ಡಾಕ್ಟರ್, ಈಗಾಗಲೇ ನಾವು ಸೈನಸೈಟಿಸ್ ಅನ್ನೋ ಒಂದು ಕಾಯಿಲೆನ ಗುಣಪಡಿಸ್ಕೊಳ್ಳುವಾಗ ಯಾವ ರೀತಿಯ ಪಥ್ಯಗಳನ್ನು ಮಾಡಬೇಕು ಅಂತ ಹೇಳಿದರೆ, ಇನ್ನು ಅವುಗಳ ಅಪಥ್ಯಗಳು ಏನು ಅಂತ ಹೇಳ್ಬೋದಾ? ನಾನು ಇವಾಗಲೇ ಹೇಳಿದಾಗೆ ಏರ್ ಕಂಡೀಷನಲ್ಲಿ ಕೆಲಸ ಮಾಡೋರಿದ್ರೆ ಆದಷ್ಟು ಏರ್ ಕಂಡೀಷನ್ ರೂಮಲ್ಲಿ ಕೆಲಸ ಮಾಡೋದನ್ನು ಅವಾಯ್ಡ್ ಮಾಡೋದು ಉತ್ತಮ. ಸೊ ಅದೇ ರೀತಿ ಕೆಲವರಿಗೆ ಬರೀ ನೆಲದಲ್ಲಿ ಮಲ್ಕೊಳ್ಳೋ ಅಭ್ಯಾಸ ಇರುತ್ತೆ. ಸೊ ನೆಲದಲ್ಲಿ ಮಲಗಿದ್ರೂ ಕೂಡ ಶರೀರದಲ್ಲಿ ಶೀತ ಗುಣ ಜಾಸ್ತಿಯಾಗಿ ಅದರಿಂದ ಸೈನಸೈಟಿಸ್ ಬರೋ ಸಾಧ್ಯತೆ ಇರುತ್ತೆ. ಅಥವಾ ನೇರವಾಗಿ ಫ್ಯಾನ್ ಕೆಳಗೆ ಮಲ್ಕೊಳ್ಳೋ ಅಭ್ಯಾಸ ಇರುತ್ತೆ. ಸೊ ಫ್ಯಾನ್ ಕೆಳಗೆ ಮಲಗಿದ್ರೆ ನಾವು ಬೆಳಿಗ್ಗೆ ಹೊತ್ತು ನೋಡ್ತೇವೆ ಮೂಗು ಬ್ಲಾಕ್ ಆಗಿ ತಲೆನೋವು ಬರ್ತಾ ಇರುತ್ತೆ. ಸೊ ಅದು ಸಹ ಒಂದು ಇರುತ್ತೆ, ಅದನ್ನು ಸಹ ಅವಾಯ್ಡ್ ಮಾಡಬೇಕಾಗುತ್ತೆ. ಅದೇ ಥರ ತಣ್ಣೀರಿನಲ್ಲಿ ಸ್ನಾನ ಮಾಡೋದಿರ್ಬೋದು, ಅಥವಾ ತಣ್ಣೀರು ಕುಡಿಯೋದಿರ್ಬೋದು. ಈ ತಂಪು ಪಾನೀಯ ಏನು ಪೆಪ್ಸಿ, ಕೋಕೋಕೋಲಾ ಅಂತ ಏನು ಹೇಳ್ತೇವೆ, ಅದು ಸಹ ಒಳ್ಳೆಯದಲ್ಲ. ಅದೇ ರೀತಿ ಮದ್ಯಪಾನ ಸಹ ಈ ಸೈನಸೈಟಿಸ್ಗೆ ಅಪಥ್ಯ. ಸೊ ಅದೇ ಥರ ಯಾವುದೇ ಆಹಾರ ಇರಲಿ, ವಿಹಾರ ಇರಲಿ, ಅದು ಶರೀರದ ಶೀತ ಗುಣವನ್ನು ಜಾಸ್ತಿ ಮಾಡೋದಿದ್ರೆ ಅದು ನಮ್ಮಲ್ಲಿ ಸೈನಸೈಟಿಸ್ ಉಲ್ಬಣಗೊಳ್ಳಲಿಕ್ಕೆ ಒಂದು ಕಾರಣ ಆಗ್ತದೆ. ಸೊ ಇಂಥ ಎಲ್ಲ ಅಪಥ್ಯಗಳನ್ನು ನಾವು ವರ್ಜಿಸಬೇಕಾಗ್ತದೆ. ಬೇಕರಿ ತಿನಿಸುಗಳು, ಜಂಕ್ ಫುಡ್ ಅಂತ ಏನು ಕಳಿತೀವಿ, ಇನ್ಕ್ಲೂಡಿಂಗ್ ಐಸ್ ಕ್ರೀಮ್ಸ್. ಸೊ ಐಸ್ ಕ್ರೀಮ್ ತಗೊಂಡು ಕೂಡಲೇ ಸೈನಸ್ ಹೆಡ್ಡೇಕ್ ಉಲ್ಬಣ ಆಗೋದನ್ನು ನಾವು ನೋಡ್ತೇವೆ. ಓಕೆ ಡಾಕ್ಟರ್, ಇವಾಗ ಸೈನಸೈಟಿಸ್ಗೆ ಆಯುರ್ವೇದ ಪರಿಹಾರ ಒಳ್ಳೆಯದು ಅಂತ ಹೇಳಿದರೆ, ಈಗ ಕೆಲವೊಬ್ರು ಸೈನಸೈಟಿಸ್ ಅನ್ನೋದು ಹೆಡ್ಡೇಕ್ ಅಂತ ಹೇಳಿ ನಾರ್ಮಲ್ ಹೆಡ್ಡೇಕ್ ಅಂತ ತಿಳ್ಕೊಂಡು ಮೆಡಿಕಲ್ಗಳಿಂದ ಲೈಕ್ ಕೆಲವೊಂದು OTCಗಳನ್ನು ತಗೊಂಡು ಅಪ್ಲೈ ಮಾಡುವಂಥದ್ದೆಲ್ಲ ಇರುತ್ತೆ. ಅದು ಎಷ್ಟರ ಮಟ್ಟಿಗೆ ಸೇಫಾ ಅಲ್ವಾ ಅಂತ ಹೇಳ್ಬೋದಾ? ತಲೆನೋವಿಗೆ ಇಲ್ಲ ಅಂದರೂ ನಾವು ನೋಡ್ತೇವೆ ಹೆಚ್ಚಾಗಿ ಮೆಡಿಕಲ್ಗೆ ಹೋಗಿ ಔಷಧಿ ತಗೊಂಡು ಪೇನ್ ಕಿಲ್ಲರ್ ತಗೊಂಡು ನುಂಗ್ತಾರೆ. ಸೊ ಯಾವಾಗಲೂ ಪೇನ್ ಕಿಲ್ಲರ್ ನುಂಗೋದು ಒಳ್ಳೇದಲ್ಲ. ಅದು ಹೆಪಾಟೋಟಾಕ್ಸಿಕ್ ಮತ್ತು ರೀನಲ್ ಟಾಕ್ಸಿಕ್, ಕಿಡ್ನಿ ಮತ್ತು ಲಿವರಿಗೆ ಪೇನ್ ಕಿಲ್ಲರ್ಸ್ ಇರ್ಬೋದು. ಮತ್ತು ಕೆಲವೊಮ್ಮೆ ಸೈನಸೈಟಿಸಿಗೆ ಇಂಜುಡಿಷಿಯಸ್ ಯೂಸ್ ಅಂತ ಹೇಳ್ತೇವೆ, ಆ್ಯಂಟಿಬಯೋಟಿಕ್ ತಗೊಳ್ತಾರೆ. ಆ್ಯಂಟಿಬಯೋಟಿಕ್ಸ ಕರೆಕ್ಟ್ ಪ್ರಾಪರ್ ಪ್ಲಾನ್ ಇಲ್ಲದೆ ತಗೊಳ್ಬಾರ್ದು, 1-2 ದಿವಸ ತಗೊಳ್ಳುವಂಥದ್ದಲ್ಲ. ಸೊ ಅದು ತಗೊಂಡ್ರೆ ಅದರದ್ದು ಕೋರ್ಸ್ ಕಂಪ್ಲೀಟ್ ಮಾಡಬೇಕು. ಸೊ ಈ ಥರ 1 ದಿವಸ 2 ದಿವಸ ಟ್ಯಾಬ್ಲೆಟ್ ತಗೊಂಡ್ರೆ ಅದರಲ್ಲಿ ಸಂಪೂರ್ಣ ಗುಣ ಆಗೋದಿಲ್ಲ, ರೋಗ ಸ್ವಲ್ಪ ಕಮ್ಮಿ ಆಗ್ತದೆ, ಮತ್ತೆ ಪುನಃ ಒಂದು ಸ್ವಲ್ಪ 2-3 ದಿವಸ ಬಿಟ್ಟು ಪುನಃ ಬರುವ ಸಾಧ್ಯತೆಗಳಿರುತ್ತೆ. ಓಕೆ, ಈಗ ಸೈನಸೈಟಿಸ್ ಇಂಥದ್ದೇ ಟೈಮಲ್ಲಿ ಲೈಕ್ ಸೀಸನಲ್ ಆಗಿ ಬರುವಂಥದ್ದು ಏನಾದರೂ ಇದೆಯಾ? ಹೌದು, ಈಗ ಸೈನಸೈಟಿಸ್ ನಾನು ಇವಾಗಲೇ ಹೇಳಿದಾಗೆ ಶೀತ ಋತುವಿನಲ್ಲಿ ಜಾಸ್ತಿ, ವಿಂಟರಲ್ಲಿ ಜಾಸ್ತಿ ಅಂತ ಹೇಳ್ಬೋದು. ಸಮ್ಮರ್ ಸೀಸನಲ್ಲಿ ಇದು ಸಾಮಾನ್ಯವಾಗಿ ಕಮ್ಮಿ ಇರುತ್ತೆ.
ಈಗ ಕೆಲವೊಬ್ರು ಸೈನಸೈಟಿಸ್ ಒಂದು ಕಾಯಿಲೆ ಅಂದ ತಕ್ಷಣ ಮನೆಯಲ್ಲೇ ಮದ್ದುಗಳನ್ನ ಪ್ರಿಪೇರ್ ಮಾಡಿ ತಯಾರಿ ಮಾಡಿಕೊಂಡು ಅದಕ್ಕೆ ಅವರೇ ಲೈಕ್ ಪ್ರಿಕಾಷನ್ಸ್ ಅನ್ನ ತಗೊಳ್ತಾರೆ. ಅದು ಒಳ್ಳೇದಾ? ಅದು ಎಷ್ಟರ ಮಟ್ಟಿಗೆ ಸೇಫ್ ಅಂತ ಹೇಳ್ಬೋದಾ? ಮಾಡ್ಬೋದು, ಬಟ್ ಅದು ನಾವು ತಗೊಳ್ಳುವಂಥ ಔಷಧಿ ದ್ರವ್ಯಗಳನ್ನು ಪ್ರೊಪೋರ್ಷನೇಟ್ ಆಗಿ ತಗೊಳ್ಳೋದು ಸಹ ಇಂಪಾರ್ಟೆಂಟ್ ಆಗುತ್ತೆ. ಕೆಲವರು ವಿಶೇಷವಾಗಿ ನಾವು ನೋಡ್ತೇವೆ ತುಳಸಿ, ಶುಂಠಿ, ಕರಿಮೆಣಸು ಹಾಕಿ ಕಷಾಯ ಮಾಡಿ ಕುಡಿತಾರೆ. ಖಂಡಿತ ಇದರಿಂದ ಹೆಲ್ಪ್ ಆಗುತ್ತೆ, ಬಟ್ ನೀವು ತುಳಸಿಯನ್ನು ತಗೊಳ್ಳುವಾಗ ಅಥವಾ ಕರಿಮೆಣಸನ್ನು ತಗೊಳ್ಳುವಾಗ ಅದು ಪ್ರೊಪೋರ್ಷನೇಟ್ ಆಗೇ ಇರಬೇಕು. ತುಂಬ ಕರಿಮೆಣಸು ತಗೊಂಡ್ರೆ ಅದು ಹೀಟ್ ಆಗ್ತದೆ, ಉಷ್ಣತೆ ಜಾಸ್ತಿಯಾಗಿ ಬೇರೆ ಸಮಸ್ಯೆಗಳು ಬರುವ ಸಾಧ್ಯತೆಗಳು ಇರುತ್ತವೆ. ಓಕೆ ಡಾಕ್ಟರ್, ಸೈನಸೈಟಿಸ್ಗೆ ಇಂಥದ್ದೇ ಮದ್ದು ಪರಿಹಾರಗಳನ್ನು ಮಾಡಬೇಕು ಅಂತ ಹೇಳಿದ್ರಿ. ಇದು ಕರ್ನಾಟಕ ಆಯುರ್ವೇದ ಮೆಡಿಕಲ್ ಕಾಲೇಜಿನಲ್ಲಿ ನೀವು ಯಾವ ರೀತಿಯ ಲೈಕ್ ಚಿಕಿತ್ಸೆಗಳನ್ನು ನೀಡ್ತೀರಾ? ಅದು ಎಷ್ಟರ ಮಟ್ಟಿಗೆ ಅವೈಲೇಬಲ್ ಇದೆ ಅಂತ ಹೇಳ್ಬೋದಾ? ನಾನು ಇವಾಗಲೇ ಹೇಳಿದ ನಸ್ಯಕರ್ಮ ಅಂತ ಹೇಳಿದೆ. ನಸ್ಯಕರ್ಮ ಇರ್ಬೋದು, ಲೇಪ ಚಿಕಿತ್ಸೆ ಇರ್ಬೋದು, ಅಥವಾ ಶಿರೋದಾರ, ಶಿರೋ ಅಭ್ಯಂಗ, ಈ ಎಲ್ಲ ಚಿಕಿತ್ಸೆಗಳು, ಎಲ್ಲ ಸ್ಥಾನಿಕ ಚಿಕಿತ್ಸೆಗಳು ಕೂಡ ನಮ್ಮ ಆಸ್ಪತ್ರೆಯಲ್ಲಿ ಲಭ್ಯ ಇದೆ. ಸೊ ಕೇವಲ ಸೈನಸೈಟಿಸ್ ಅಂತಲ್ಲ, ಯಾವುದೇ ತಲೆನೋವು ಇರ್ಬೋದು, ಕ್ಲಸ್ಟರ್ ಹೆಡ್ಡೇಕ್ ಇರ್ಬೋದು, ಮೈಗ್ರೇನ್ ಇರ್ಬೋದು, ಸೈನಸ್ ಹೆಡ್ಡೇಕ್ ಇರ್ಬೋದು, ಅಥವಾ ಟೆನ್ಷನ್ ಹೆಡ್ಡೇಕ್ ಇರ್ಬೋದು. ಇತ್ತೀಚಿನ ದಿನಗಳಲ್ಲಿ ಸರ್ವೇ ಸಾಮಾನ್ಯ ಟೆನ್ಷನ್ ಹೆಡ್ಡೇಕ್, ಸ್ಟ್ರೆಸ್ ಹೆಡ್ಡೇಕ್ ಅಂತ ಏನು ಕರಿತೇವೆ, ಸಂಜೆ ಹೊತ್ತಿಗೆ ಜಾಸ್ತಿ ಆಗುತ್ತೆ, ಈವ್ನಿಂಗ್ ಟೈಮಲ್ಲಿ ಇರುತ್ತೆ. ಸೊ ಅಂಥ ಹೆಡ್ಡೇಕ್ ಎಲ್ಲ ಥರದ ತಲೆನೋವುಗಳಿಗೂ ನಮ್ಮಲ್ಲಿ ಸೂಕ್ತ ಚಿಕಿತ್ಸೆ ಲಭ್ಯ ಇದೆ. ಓಕೆ ಡಾಕ್ಟರ್, ನಮ್ಮ ಈ ವಿಶೇಷ ಕಾರ್ಯಕ್ರಮಕ್ಕೆ ಬಂದು ಸೈನಸೈಟಿಸ್ ಅಂದರೆ ಏನು, ಅದನ್ನು ಹೇಗೆ ಪರಿಹರಿಸ್ಕೊಳ್ಬೋದು ಅನ್ನೋದ್ರ ಬಗ್ಗೆ ನಮಗೆ ಆದಷ್ಟು ಮಾಹಿತಿಗಳನ್ನು ನೀಡಿದ್ರಿ. ಸೊ ಕಾರ್ಯಕ್ರಮಕ್ಕೆ ಬಂದದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ವೀಕ್ಷಿಸಿ V4 ನ್ಯೂಸ್. ಇದು ಮುನ್ನುಡಿ ಮುನ್ನಡೆಗಾಗಿ.